ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇನ್ನಿತ್ತ ಮನೆ ಸುದ್ದಿಲು ಕುಡ್ಲ ಉರ್ವಸ್ಟೋರ್ದ ತುಳು ಭವನಡು ತುಳು ಯಕ್ಷ ಜಾತ್ರೆ ಉದಿಪನ 10 ದಿನದ ಪ್ರದರ್ಶನಡು ಸುರುತ ದಿನ ಸೀತನ ಮದುವೆ ಪ್ರಸಂಗದ ಆಟ ಒಡಿಯೂರು ಸ್ವಾಮೀಜಿಯರ್ನ ಷಷ್ಠಬ್ದಿ ಸಂಭ್ರಮ ಕುಡ್ಲ ಸಮಿತಿದ ನಿಲೆಟ್ ಕುಡ್ಲಡ್ ಗುರುವಂದನ ಕಾರ್ಯಕ್ರಮ ವಾಸುದೇವಾರ್ ಕೊಟ್ಟಾರಿ ಸೇರಿನಂಚ ಸಾಧಕರಿಗೆ ಶ್ರೀ ಗುರು ದೇವಾನಂದ ಅನುಗ್ರಹ ಪ್ರಶಸ್ತಿದ ಮರ್ಯಾದೆ. ಹಾಸನ ಜಿಲ್ಲೆದ ಪ್ರೀತಿ ಕರ್ನಾಟಕದ ಕೀರ್ತಿ ಅಸ್ಸಾಂ ರೈಫಲ್ ಬೆಟಾಲಿಯನ್ ಸೇವಾ ಸಂದಾದಿನ ಅರಕಲಗೂಡು ಮಾದಾಪುರ ಗ್ರಾಮದ ಪೊಣ್ಣುಮಗಲು ಪ್ರೀತಿ ವಿಶ್ವಸಂಸ್ಥೆದ ಕರ್ತವ್ಯವು ಒಂಜಿ ವರದಿ. ದಕ್ಷಿಣ ಕನ್ನಡ ಜಿಲ್ಲಾ ಕ್ಷೇತ್ರದ ವಿಧಾನ ಪರಿಷತ್ಗೆ ಓಟು ಕುಂತರೆ ಕಾಂಗ್ರೆಸ್ ಪಕ್ಷದ ನಾಮಪತ್ರ ಕೊರ್ನ ಡಾಕ್ಟರ್ ಮಂಜುನಾಥ ಭಂಡಾರಿ. ಇತ್ತ ವಾರ್ತೆದ ವಿವರ. ವಿಧಾನ ಪರಿಷತ್ಗೆ ಬರ್ಪುನ ಡಿಸೆಂಬರ್ 10 ಓಟು ನಡಪರೈತದ ನಾಮಪತ್ರ ಕೊರೊಂದುಲ್ಲೇರ. ದಕ್ಷಿಣ ಕನ್ನಡ ಜಿಲ್ಲಾ ಕ್ಷೇತ್ರಡು ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಮಂಜುನಾಥ ಭಂಡಾರಿಯರೇನ ಪಂಥದ ಕಲಕು ಜಪಡಾದಂಡ. ಮಂಜುನಾಥ ಭಂಡಾರಿ ಅಂಗಾರೆ ಕುಡ್ಲಡ್ ನಾಮಪತ್ರ ಕೊರಿಯರು. ಮಂಜುನಾಥ ಭಂಡಾರಿಯರು ಪಂಚಾಯತ್ ರಾಜ್ ಇಸೆಯೋಡು ಮಾಸ್ಟರ್ ಆಫ್ ಫಿಲಾಸಫಿ ಬೊಕ ಡಾಕ್ಟರ್ ಆಫ್ ಫಿಲಾಸಫಿ ಪದವಿ ಕಲ್ತದೇರು. ಡಿಸೆಂಬರ್ 10 ನಡಪರುಪ್ಪುನ ರಾಜ್ಯ ವಿಧಾನ ಪರಿಷತ್ ಒಟ್ಟುಗು ಮಾತ ರಾಜಕೀಯ ಪಕ್ಷಲು ಸಜ್ಜ ಹೊಂದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆದ ಅಭ್ಯರ್ಥಿಯಾದ ಹಿರಿಯ ಕಾಂಗ್ರೆಸ್ ನಾಯಕರ ಡಾಕ್ಟರ್ ಮಂಜುನಾಥ ಭಂಡಾರಿಯರೇನು ಕಾಂಗ್ರೆಸ್ ಪಕ್ಷ ಜತದಂಡ. ಮಂಜುನಾಥ ಭಂಡಾರಿ ಅಂಗಾರೆ ಕುಡ್ಲದ ಜಿಲ್ಲಾಧಿಕಾರಿ ಆಫೀಸ್ ನಾಮಪತ್ರ ಕೊರಿಯರು. ಮಾಜಿ ಮಂತ್ರಿ ವಿ ರಮಾನಾಥ್ ರೈ, ಅಭಯ ಚಂದ್ರ ಜೈನ್, ಮಾಜಿ ಶಾಸಕರಾಯನ ಬಿ.ಎ. ಮೊಯ್ದೀನ್ ಬಾವ, ಜೆ.ಆರ್. ಲೋಬೋ, ವಿಧಾನ ಪರಿಷತ್ ಮಾಜಿ ಸದಸ್ಯರು ಐವನ್ ಡಿ ಸೋಜಾ ಈ ಪೊರ್ತುಡು ಒಟ್ಟುಗಿತ್ತರು. ಬಂಟ್ವಾಳ ತಾಲೂಕು ತೆಂಕ ಬೊಳ್ನೂರು ಗ್ರಾಮ ಕೆಮ್ಮು ಬಂಟ ಕೃಷಿಕರನ ಕುಟುಂಬದ ಪುಟ್ಟಿದಿನ ಮಂಜುನಾಥ ಭಂಡಾರಿ ಪಂಚಾಯತ್ ರಾಜ್ ಇಸೆಯುಡು ಮಾಸ್ಟರ್ ಆಫ್ ಫಿಲಾಸಫಿ ಬೊಕ ಡಾಕ್ಟರ್ ಆಫ್ ಫಿಲಾಸಫಿ ಪದವಿ ಕಲ್ತದೇರು. ರಾಜಕೀಯ ಶಾಸ್ತ್ರಡು ಎಂಎ ಸ್ನಾತಕೋತ್ತರ ಪದವಿ ಪಡೆದಿನ ಮಂಜುನಾಥ ಭಂಡಾರಿ 1978 ಇಂದಿರಾ ಗಾಂಧಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ್ದು ಓಟುಗುಂತನಗ ಕಲ್ತೊಂದುಪ್ಪನಗನೆ ರಾಜಕೀಯ ಪುಗ್ಗುದೇರು. ಚಿಕ್ಕಮಗಳೂರು ಎನ್ಎಸ್ಯುಐ ಉರಿಕಾರ್ಯರಾದ, ಅಖಿಲ ಭಾರತ ಯುವ ಕಾಂಗ್ರೆಸ್ ಕಾರ್ಯತರಾದ, ಕೆಪಿಸಿಸಿ ಒತ್ತುಗುರ್ಕಾರ್ಯರಾದ, ಎಐಸಿಸಿ ಸದಸ್ಯರಾದ ಕೆಲಸ ಮಂತದೇರು. ಅಮೆರಿಕದ ಪ್ರತಿಷ್ಠಿತ ಐಸನ್ ಹೂವರ್ ಫೆಲೋಶಿಪ್ ಪಡೆದಿನ ಮಂಜುನಾಥ ಭಂಡಾರಿ ಇಂದಿರಾ ಜ್ಯೋತಿ ಯೋಜನೆನ ಅನುಷ್ಠಾನ ಮಲ್ಪರ ಮುಖ್ಯ ಪಾಲು ವಹಿಸುತ್ತಿದ್ದಾರೆ. ರಾಜೀವ ವಿಕಾಸ ಕೇಂದ್ರ ಪ್ರಸ್ತಾಪ ಮಲ್ತದಿದ್ದಾರೆ. 2014 ಮಂಜುನಾಥ ಭಂಡಾರಿ ಶಿವಮೊಗ್ಗ ಕ್ಷೇತ್ರದ ಯಡಿಯೂರಪ್ಪನ ಎದುರು ಲೋಕಸಭೆತ ಓಟುಗು ಹೊಂದಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಎರಡೂ ಜಿಲ್ಲೆಯ ನಾಯಕರುಗಳಿಗೆ ನಾನು ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು, ಅದೇ ರೀತಿ ನಮ್ಮ CLP ಲೀಡರ್ ಆದಂಥ ಸಿದ್ದರಾಮಯ್ಯನವರ ಒಂದು ಶಿಫಾರಸ್ಸಿನ ಮೇರೆಗೆ ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷಣೆಯಾದಂಥ ಶ್ರೀಮತಿ ಸೋನಿಯಾ ಗಾಂಧಿಯವರು ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಇನ್ಚಾರ್ಜ್ ಅಂತ ಹೇಳಿದ್ರೆ, ನಾನು ಯುವಕ ಕಾಂಗ್ರೆಸ್ಸಿನಲ್ಲಿ ರಾಷ್ಟ್ರಮಟ್ಟದಲ್ಲಿದ್ದಾಗ ಅವರು ನನ್ನೊಂದಿಗೆ ರಾಷ್ಟ್ರಮಟ್ಟದ ನಾಯಕರಾಗಿದ್ದರು ಸುರ್ಜೇವಾಲಾ ಅವರವರು. ಅದೇ ರೀತಿ ಕೆ.ಸಿ. ವೇಣುಗೋಪಾಲ್ ಅವರು, ಇವರ ಒಡನಾಟದೊಂದಿಗಿದ್ದ ಕಾರಣ ಒಬ್ಬ ಯುವ ನಾಯಕನಿಗಿಂತಲೂ ಹಿರಿಯ ನಾಯಕನಾಗಿ ಯಾವ ರೀತಿ ಈ ಜಿಲ್ಲೆಯಲ್ಲಿ ಮತ್ತೊಮ್ಮೆ ನಾವು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ನನ್ನನ್ನು ಉಪಯೋಗಿಸಿಕೊಳ್ಬೋದು ಒಂದು ಮಾತ್ರದಲ್ಲಿ ನನಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದು ನನ್ನ ಕರ್ತವ್ಯ ಅಂತ ನಾನು ತಿಳಿಸ್ಕೊಳ್ತಾ ಇದ್ದೇನೆ. ಹಾಗೂ ಈ ಚುನಾವಣೆಯನ್ನು ಎಲ್ಲ ಹಿರಿಯ ನಾಯಕರುಗಳೊಂದಿಗೆ ಸಮರ್ಥವಾಗಿ ನಾವು ಎದುರಿಸ್ತಾ ಇದ್ದೇವೆ. ಹಾಗೂ ಈಗಾಗಲೇ ಒಂದು BJP ಒಂದು ಕಾಂಗ್ರೆಸ್ ಪಕ್ಷದ ಹಂಚಿಕೊಂಡು, ಯಾಕೆಂದರೆ ನಮ್ಮಲ್ಲೂ ಸುಮಾರು 2,000ಗಳ ಮತಗಳಿರೋದ್ರಿಂದ ನಾವು ಈ ಚುನಾವಣೆಯಲ್ಲಿ ಒಂದು ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಯಾವುದೇ ನಮ್ಮಿಂದ ತೊಡಕಿಲ್ಲ. ಹೀಗಾಗಿ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಅಂತ ಹೇಳಿದ್ರೆ, ಇದರಲ್ಲಿ ನಾನು ಅನ್ನೋದಕ್ಕಿಂತಲೂ ಕಾಂಗ್ರೆಸ್ ಪಕ್ಷ ಗೆಲ್ತದೆ ಅನ್ನೋ ಒಂದು ಮಾತನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಒಡಿಪು ದೊಡ್ಡನಗುಡ್ಡೆ ಗುಂಡಿಬೈಲ್ದ ಬಾಬು ಆಚಾರ್ಯ ಪನ್ಪುನರ್ನ ಇಲ್ಲಡ್ ಬಂಗಾರ್ ಪದ್ಯ ಕಂಡಿದ್ನ ಆರೋಪಿ ಕುಕ್ಕಿ ಕಟ್ಟೆದ ಸುರೇಶ್ ನಾಯ್ಕನ ಒಡಿಪು ನಗರ ಪೊಲೀಸರು ಬಂಧನ ಮಲ್ದೇರು. ಒಡಿಪು ನಗರದ ಇಲ್ಲು ಒಂಜೆಡ್ ಕಂಡದು ಪದ್ರಡಾತಿನ ಕಲ್ವೆವರಿಯನ್ನು ಒಡಿಪು ನಗರ ಪೊಲೀಸರ ನಾಡಪತ್ತದ ಬಂಧನ ಮಲ್ದೇರು. ಕಂಡ್ಯ ದಿನ ಬಂಗಾರ ಪದ್ದೇನು ಸ್ವಾಧೀನಗು ತೆತ್ತೊಂದೇರು.
ಕಲ್ವೆ ಕುಕ್ಕಿ ಕಟ್ಟಿದ ಸುಕೇಶ್ ನಾಯ್ಕ್ ಪಂಡದ ತಿರಿದು ಬೈದಂಡ ದೊಡ್ಡನಗುಡ್ಡೆ ಗುಂಡಿಬೈಲ್ ಪಂಚಜುಮಾದಿ ದೈವಸ್ಥಾನದ ಪಿರೋಡು ವಾಸಮಲ್ತು ನಿತ್ತಿನ ಬಾಬು ಆಚಾರ್ಯ ಪನ್ಪನರ್ ತನ್ನ ಇಲ್ಲಲ್ದ ಬಂಗಾರ ಪದ್ದೆ ಕಂಡದು ಪೋನಗ ಪಂಚಜುಮಾದಿ ದೈವಗೂ ಕೈ ಮುಗಿದು ಎನ್ನ ಪದ್ದೆ ಬಂಗಾರ ಕೂಡ ಕೈ ಸೇರ್ನಂಚ ಮಲ್ಪೊಂದು ನಟೊಂದೇರು ರಡ್ಡದಿನೊಟ್ಟೆ ಕಲ್ವೆರು ತಿಕ್ಕಲ್ದು ಬೂಡ್ದು ಬಂಗಾರ ಪದ್ದೆ ಬಾಬು ಆಚಾರ್ಯರಿಗೆ ತಿಕ್ಕು ನಂಚಾತಂಡು ಈ ಬಂಗಾರನ ಕಲ್ವೆ ದೈವಸ್ಥಾನದ ಪರಿಸರದ ಮರದ ಅಡಿಟ್ಟು ಕೌಂತದು ದಿದ್ದಿತ್ತೆ ದರೋಡೆಕೋರನ ಪೊಲೀಸರು ವಿಚಾರಣೆ ಮಲ್ಪನಾಗ ಈ ಸಂಗತಿನ ಬಾಯಿ ಬಿಡುತ್ತೆ ಪಂಚಜುಮಾದಿ ದೈವ ತನ್ನ ಗಡುಪಾಡಿ ಜಾಗಿಡು ದರೋಡೆ ಮಲ್ತಿನ ಬಂಗಾರನದ ತಂದು ಪೋಯರೆ ಬಿಡ್ತುಜಿ ಕಷ್ಟದ ಪುಡ್ತುಡು ನಿಜವಾಯಿನ ಭಕ್ತಿಯರು ನಟ್ಕೊಂಡ ದೈವಲು ಕೈ ಪುಡ್ಪುಜ ಪನ್ಪನೆಗೆ ಒಂದು ಸಾಕ್ಷಿಂದ ಭಕ್ತಿರು ಪನ್ಪುನಂಚಾತಂಡು ನಮ್ಮ ಧರ್ಮಡು ಬದುಕಂಡ ಎಡ್ಡೆ ಸಂಸ್ಕೃತಿ ಸಂಸ್ಕಾರದ್ದು ಹಿಂದೂ ಧರ್ಮದ ಬುಲಿಚಲಾತನಂದು ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿ ಪಂತೆರು ಸ್ವಾಮೀಜಿಯರ್ನ ಸಿಸ್ಟೆಬ್ದಿ ಸಂಭ್ರಮ ಕುಡ್ಲ ಸಮಿತಿ ಕುಡ್ಲದ ಶಾರದಾ ವಿದ್ಯಾಲಯ ನಡಪಾಯಿನ ಗುರುವಂದನ ಪೌರತಮ್ಮನ ಕಾರ್ಯಕ್ರಮಟ್ಟು ಆರು ಆಶೀರ್ವಚನ ಕೊರಿಯರು ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿಯರ್ನ ಅಶ್ವನಿ ವರ್ಷದ ಪುಟ್ಟುಪರ್ವದಲ್ಲೆಕ್ಕುಡು ಸಿಸ್ಟೆಬ್ ಸಂಭ್ರಮ ಕುಡ್ಲ ಸಮಿತಿದ ಮುಗಿತಲಲೀಸ್ ಸ್ವಾಮೀಜಿಯರಿಗೆ ಗುರುವಂದನೆ ಪೌರತಮ್ಮನ ಕಾರ್ಯಕ್ರಮ ಐತರ ಕುಡ್ಲದ ಶಾರದಾ ವಿದ್ಯಾಲಯ ನಡೆತಂಡು ಮೂಡಬೆದ್ರೆ ಜೈನ ಮಠದ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿ ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಒಡಿಯೂರು ಶ್ರೀ ಸಾಧ್ವಿ ಮಾತಾನಂದಮಯಿ ಇತದ ಬಿನ್ನೆರ್ನ ಒಟ್ಟು ಸಿರಿಗೆಡು ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿಯರು ಗುರುವಂದನೆ ಪೌರತಮ್ಮನ ನಡಪಾಯಿರು ಬೆದ್ರ ಜೈನ ಮಠದ ಸ್ವಾಮೀಜಿರ ಆಶೀರ್ವಚನ ಕೊಡ್ತು ತುಳುನಾಡು ಸಂಸ್ಕೃತಿ ಸಂಸ್ಕಾರನು ದುಂಬುಕೊನಪಿನ ಕಾರ್ಯನು ಒಡಿಯೂರು ಸ್ವಾಮೀಜಿಯರು ಮಲ್ತೊಂದುಲ್ಲೇರ ಒಂದು ಪೆರ್ಮೆದ ಸಂಗತಿಯಿಂದ ಪಂಡೇರ ಸ್ವಾಮಿಲು ಎಂಕಲ್ನ ತುಳುನಾಡು ರಾರಾಜಿ ಸವಡು ದೇಶ ವಿದೇಶಡು ಖ್ಯಾತಿ ಪಡೆದು ನಮ್ಮನ ಸಂಸ್ಕೃತಿ ಬೊಕ್ಕ ಸಂಸ್ಕಾರನು ಒರ್ಪವನಂಚಿನ ಕೆಲಸ ಎಂಚ ರತನು ಪತೊಂದು ಚಕ್ರ ನಿಮಿತ್ತ ಮಾತ್ರ ಭಕ್ತರೇ ಚಕ್ರ ಅದು ಆ ಧರ್ಮರೂಪಿ ರತನು ಒಯ್ಪುನಂಚಿನ ಕೆಲಸ ತೆನ್ಕಾಯಿ ಬಡಕಾಯಿ ಪಡ್ಡಾಯಿ ಮುಡಾಯಿಡು ಭಾರಿ ಪೊರ್ಲುಡು ಪತೊಂದು ಪೋಯಿನ್ಯಾರು ಏರಿನ ಬಂಡ ಅವು ನಮನ ಗುರುದೇವಾನಂದ ಸ್ವಾಮಿಲು ಸಾಹಿತ್ಯಪ್ಪು ಸಂಸ್ಕೃತಿಪ್ಪು ಈ ಸರಿ ಐಟಿಲ ಒಂಜಿ ವೃಕ್ಷದ ಒಂಜಿ ಮಹಾಯಜ್ಞನೇ ಮಲ್ತದು ಚಂದನದ ವೃಕ್ಷ ಇಲ್ಲಗೊಂಜಿ ಚಂದನ ಅಂದು ಕೊರಿಯರು ಅವು ಪರಿಮಳ ಆರೆಗೆ ಮಾತ್ರ ಅತ್ತು ಆಕಲ್ನ ಇಲ್ಲಾಗ ಮಾತ್ರ ಅತ್ತು ದೇವರಿಗೆ ಮಾತ್ರ ಅತ್ತು ಜಗತ್ತಿಗೆ ಪರಿಮಳವನ್ನು ಕೊರ್ಪುನಂಚಿನ ಒಂದು ಎಡ್ಡೆ ಪೊರ್ಲುದ ಕೆಲಸ ಇನಿ ನಮ್ಮನ ಗುರುದೇವಾನಂದ ಸ್ವಾಮಿಲು ಕೊರಿಯರು ವಜ್ರದೇಹಿ ಮಠದ ಸ್ವಾಮೀಜಿರ ಆಶೀರ್ವಚನ ಕೊಡ್ದು ಎಟ್ಟಿಪ್ಪು ಬೇಕಿಯರು ಬಂಗಾರುಂಡು ಅಂದು ಪಡೆದ ನಮ್ಮ ಬಂಗಾರಂದು ಎನ್ನೊಂದು ಕುಲ್ಲಿಯಾಡ ನಮಕ್ ಆ ಬಂಗಾರ ತಿಕ್ಕುಜಿ ಆ ಒರುಕು ಪೋಪನ ಕೆಲಸ ಮಲ್ಪೋಡು ಇಂಚಿತ್ತಿನ ಮಂಚು ಕಾಲಗಟ್ಟಡು ದೇಶ ಸುಭದ್ರ ಬಾಪುನ ಸಮೃದ್ಧಿ ಆಪುನ ಕಾಲಗಟ್ಟಡು ನಮ್ಮ ಉಲ್ಲ ಈ ಸಮೃದ್ಧಿ ಆಪುನ ಕಾಲಗಟ್ಟಡು ನಮನ ಕರ್ತವ್ಯಲೇ ನಮ್ಮ ಸರಿಯಾದ ನಿಭಾವಣೆ ಮಲ್ತಡ ಬದುಕು ಹಸನ್ಮುಖವಾದ ಅರ್ಥಾತ್ ಆನಂದ ನಮನ ಬದುಕಡು ತನ್ನಾತಿಗೆ ತಿಕ್ಕೊಂಡು ಅಂಚಿತ್ತಿನ ಮಂಚು ಸುವ್ಯವಸ್ಥಿತದ ಕೆಲಸನ ಒಡಿಯೂರು ಸ್ವಾಮಿಲ್ನ ಷಷ್ಠಿ ಹಬ್ಬದ ಸಮಿತಿ ಕುಡ್ಲಾಡು ಒಂಜಿ ಅಭೂತಪೂರ್ವವಾಯಿನ ಯಶಸ್ಸುಡು ಈ ಕಾರ್ಯಕ್ರಮ ಸಮಾರೋಪ ಮಾಡ್ತಿದ್ದೆ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಕಾರ್ಯಕ್ರಮ ಉದ್ದೇಶಿಸಿದ ಒಡಿಯೂರು ಸಂಸ್ಥಾನಗೂ ಎಟ್ಟಿಪ್ಪು ಬೇಕಿಯರು ಈ ದೇಶದಲ್ಲಿ ಸರ್ವಶ್ರೇಷ್ಠ ಯಾವುದು ಕೇಳಿದ್ರೆ ರಾಜಧರ್ಮ ಅಲ್ಲ ಗುರುಧರ್ಮ ಶ್ರೇಷ್ಠವಾಗಿರ್ತಕ್ಕಂಥ ಗುರುಪೀಠ ಶ್ರೇಷ್ಠವಾಗಿರ್ತಕ್ಕಂಥದ್ದು ಎಷ್ಟೇ ದೊಡ್ಡನಾಗಿರ್ತಕ್ಕಂಥ ರಾಜನು ಸಮೇತ ಗುರುಪೀಠಕ್ಕೆ ಗೌರವ ಕೊಟ್ಟರೆ ಮಾತ್ರ ಅವ ರಾಜಧರ್ಮವನ್ನು ಪಾಲಿಸ್ತಾನೆ ಅಂತ ಲೆಕ್ಕ. ಹಾಗಾಗಿ ಈ ನೆಲದ ಈ ಸಂಸ್ಕೃತಿಯ ಇಲ್ಲಿಯ ಪರಂಪರೆ ಯಾವುದು ಹೇಳಿದ್ರೆ ಇದು ಗುರು ಪರಂಪರೆ. ಹಾಗಾಗಿ ಗುರುವಿನ ಗುಲಾಮನಾಗುವ ತನಕ ದೊರಕತನ್ನ ಮುಕುತಿ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ನೀನು ಎಷ್ಟೇ ದೊಡ್ಡದಾಗಿರ್ತಕ್ಕಂಥ ಸಾಧಕ ಆಗು, ಗುರುವಿನ ಆಶೀರ್ವಾದ ಇಲ್ಲದಿದ್ದರೆ ನೀನು ಸಾಧಕನಾಗುವುದಿಲ್ಲ. ಅದಕ್ಕಾಗಿ ಹೇಳ್ತಾರೆ ಜ್ಯೋತಿಷ್ಯದಲ್ಲಿ ಗುರುಬಲ ಇದ್ದರೆ ದೇವರ ಬಲಕ್ಕಿಂತ ಶ್ರೇಷ್ಠ. ಹಾಗಾಗಿ ನನಗೆ ಪೂರ್ತಿ ಗುರುಬಲ ಇದೆ, ಹಾಗಾಗಿ ಮುಟ್ಟಿದ್ದೆಲ್ಲ ಆಗುತ್ತೆ, ನನಗೆ ಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಇದೆ. ನಾನು ಧಾರ್ಮಿಕ ಕ್ಷೇತ್ರ ಬೊಕ್ಕ ಸಂಘಟಕರಾದ ಮಲ್ಲ ಸಾಧನೆ ಮಲ್ತಿನ ಸತ್ಸಂಗ ಸಮಿತಿ ಅಳಪೆ ಕರ್ಮಾರ್ದ ವಾಸ್ತವಾರ್ ಕೊಟ್ಟಾರೆ. ಯೋಗ ಕ್ಷೇತ್ರದ ಸಾಧನೆಗೆ ಜಗದೀಶ್ ಶೆಟ್ಟಿ ವಿಜಯ್, ಸಂಘಟನೆಗಾದ ಸುಧಾಕರ ರಾವ್ ಪೀಚವರ, ಬರೋ ಕ್ಷೇತ್ರಡು ರಾಮಮೋಹನ ರೈ, ಸಮಾಜ ಸೇವೆಗಾದ ಗಣೇಶ್ ಕುಲಾಲ್ ಉರ್ವ ಬೊಕ್ಕ ಸುಮತೀಶ್ ನೈ ಮಕ್ಳಿಗೆ ಶ್ರೀ ಗುರು ದೇವಾನಂದ ಅನುಗ್ರಹ ಪ್ರಶಸ್ತಿ ಕೊಡ್ದು ಮರ್ಯಾದೆ ಮಲ್ತೆರ.
ಶ್ರೀ ದತ್ತಾಂಜನೇಯ ಭಜನಾ ಸಂಕೀರ್ತನದ ಪಂಥ ನಡೆದುದಿದ್ದದ ಇಟ್ಟು ಗೆಂದಿನಕ್ಲಿಗೆ ಇನಾಮ್ನಿನ ಪಟ್ಟಿಯರ ತೃತೀಯ ಬಹುಮಾನ ಸ್ಪರ್ಧಾ ಸಂಖ್ಯೆ 3, ಸ್ಪರ್ಧಾ ಸಂಖ್ಯೆ 14 ದ್ವಿತೀಯ ಪ್ರಥಮ ತಂಡದ ಘೋಷಣೆಯನ್ನ ತೀರ್ಪುಗಾರ ಪರವಾಗಿ ಹಾಗೆ ವೇದಿಕೆಯಲ್ಲಿ ಎಲ್ಲರ ಪರವಾಗಿ ನಿಮ್ಮ ಮುಂದೆ ಮಾಡ್ತಾ ಇದ್ದೇನೆ. ಕ್ರಮ ಸಂಖ್ಯೆ ಸ್ಪರ್ಧಾ ಸಂಖ್ಯೆ 24. ಶ್ರೀ ಗುರು ದೇವಾನಂದ ಸ್ವಾಮೀಜಿಯರು ಆಶೀರ್ವಾಚನ ಕೊಡ್ದು ನಮ್ಮ ಧರ್ಮೋಡು ಬದುಕಂಡು ಎಡ್ಡೆ ಸಂಸ್ಕಾರ ಸಂಸ್ಕೃತಿ ಹಿಡಿದು ಹಿಂದೂ ಧರ್ಮದ ಬುಲಿಚಲಾತಂಡು ಹಿಂದೂ ಸಮಾಜಗೂ ಎದುರಪ್ಪನ ಮಾತಾ ಸವಾಲಿನ ಎದುರಿಸವನ ಶಕ್ತಿ ಸಮಾಜಗೂ ಉಂಡೊಂದು ಪಂಡೇರ ಭಜನೆದ ಅಜನೆದ ಮೂಲಕ ಇನಿ ಒಂಜಿ ಸ್ಪರ್ಧೆ ಮಾತ ಮಾಡ್ತೇರು. ಭಜನೆ ಓಳ ಆಪಂಡ ಆ ಉಡಲ್ಡು ನೆಮ್ಮದಿ ಉಂಡು ಶಾಂತಿ ಉಂಡು ಒಂದು ಲೆಕ್ಕ. ಇಲ್ಲಡು ಭಜನೆ ಆಪಂಡ ಅಲ್ಪ ಸೌಖ್ಯ ಉಂಡು ಶಾಂತಿ ಉಂಡು ಒಂದು ಅರ್ಥ, ಗೊಂದಲ ಇಜ್ಜಿ ಅಂತ ಅರ್ಥ. ಒಂಜಿ ಭಜನೆ ಮಲ್ಪಣೆ ನಿಜವಾದ ಒಂಜಿ ಆಧ್ಯಾತ್ಮ ಅದು ಲಕ್ಕದು ಅಂತೆರೆಗೆ ಸಾಧ್ಯತೆ ಉಂಡು. ಭಜನೆ ನಿಂತಿನ ಒಂಜಿ ಅವು ಸಂಸ್ಕೃತಿ, ಭಜನೆ ಅಂದ್ಪಂಡ ಸಂಸ್ಕೃತಿ ಬದುಕೆಂಚೊಪ್ಪುಡು ಒಂದು ಅವು ನಂಗೆ ತೆರಿಪಾವುಂಡು. ಅಂಚಿನ ಪೊರ್ಲುದ ಭಜನೆ ಕೆಬಿಕೊರ್ದು ಕೇಂಡದು ನಮ್ಮ ಬದುಕುಡು ಆಚರಣೆ ಮಲ್ತಂದಾಂಡ ಬದುಕು ಎಡ್ಡೆ ಆಪುಂಡು ಈ ಸಂದರ್ಭಡು ಪಂಡೊಂದು ಷಷ್ಠ್ಯಬ್ದಿ ಸಂಭ್ರಮ ಕುಡ್ಲ ಸಮಿತಿದ ಗುರುಕಾರ್ಯರ ಪುಷ್ಪರಾಜ ಜೈನ್ ಗುರುಕಾರ್ನ ವಹಿಸ್ತಿದ್ದಾರೆ. ಮೇಯರ್ ಪ್ರೇಮಾನಂದ ಶೆಟ್ಟಿ, ಕಲ್ಕುರ ಪ್ರತಿಷ್ಠಾನದ ಪ್ರದೀಪ ಕುಮಾರ ಕಲ್ಕುರ, ಕೇಂದ್ರ ಸಮಿತಿ ಕಾರ್ಯ ಗುರುಕಾರ್ಯರು ಮಾಜಿ ಶಾಸಕರು ಪದ್ಮನಾಭ ಕೊಟ್ಟಾರೆ, ಗುರುಕಾರ್ಯರು ಕದ್ರ ನವನೀತ ಶೆಟ್ಟಿ, ಕುಡ್ಲ ಸಮಿತಿದ ಕಾರ್ಯ ಗುರುಕಾರ್ಯರು ಜಿತೇಂದ್ರ ಕೊಟ್ಟಾರೆ, ಪ್ರಧಾನ ಕಾರ್ಯಂತರ ತಾರನಾಥ್ ಶೆಟ್ಟಿ ಬೋಳಾರ, ಕೋಶಾಧಿಕಾರಿ ಎಂಪಿ ದಿನೇಶ್, ಸಂಚಾಲಕರು ನಾಗರಾಜ ಆಚಾರ್ಯ, ಸಂಯೋಜಕರಾಯನ ಪ್ರದೀಪ್ ಆಳ್ವ ಕದ್ರಾಬುಕ, ಸುರೇಶ್ ರೈ ಪಾಲ್ಗೊಂಡರು. ಭಾಸ್ಕರ ರೈ ಕುಕ್ಕುವಳ್ಳಿ ಕಾರ್ಯಕ್ರಮ ಸುಧಾರ್ತೆ ಕೊರಿಯರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಹಾತೋಭಾರ ಶ್ರೀ ಮಂಗಳದೇವಿ ಪ್ರಸಾದಿತ ಯಕ್ಷಗಾನ ಮಂಡಳಿ ಬೊಕ ನಮ್ಮ ಕುಡ್ಲ ಟಿವಿ ಚಾನಲ್ದ ಒಟ್ಟು ಸೆರಿಗೆಡು ಕುಡ್ಲದ ಉರ್ವ ಸ್ಟೋರ್ದ ತುಳು ಭವನಡು ತುಳು ಯಕ್ಷ ಜಾತ್ರೆ ನಡೆತೊಂದುಂಡು. ಸೋಮವಾರ ಕೇಮಾರ ಸಾಂದೀಪನಿ ಸಾಧನಾಶ್ರಮದ ಶ್ರೀ ಈಶಾ ವಿಠಲದಾಸ ಸ್ವಾಮೀಜಿ ಬೊಕ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ತುಳು ಯಕ್ಷ ಜಾತ್ರೆಯನ್ನು ಉದಿಪನ ಮಲ್ತೇರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಹಾತೋಭಾರ ಶ್ರೀ ಮಂಗಳದೇವಿ ಪ್ರಸಾದಿತ ಯಕ್ಷಗಾನ ಮಂಡಳಿ ಕುಡ್ಲ ಬೊಕ ನಮ್ಮ ಕುಡ್ಲ ಟಿವಿ ಚಾನಲ್ದ ಒಟ್ಟು ಸೆರಿಗೆಡು ಕುಡ್ಲ ಉರ್ವ ಸ್ಟೋರ್ದ ತುಳು ಭವನಡು 10 ದಿನದ ತುಳು ಯಕ್ಷ ಜಾತ್ರೆ ನಡೆತೊಂದುಂಡು. ಸೋಮವಾರ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಬೊಕ ಕೇಮಾರು ಸಾಂದೀಪನಿ ಸಾಧನಾಶ್ರಮದ ಶ್ರೀ ಈಶಾ ವಿಠಲದಾಸ ಸ್ವಾಮೀಜಿ ರೆತದ ತುಳು ಯಕ್ಷ ಜಾತ್ರೆ ಉದಿಪನ ಮಲ್ತೇರು. ನಾವು ಯಕ್ಷಗಾನದಲ್ಲಿ ಪ್ರಾಮುಖ್ಯವಾಗಿ ಬೇಕಾದಂಥದ್ದು ನಮ್ಮ ರಾಮಾಯಣ, ಮಹಾಭಾರತ, ಭಾಗವತ ಇತ್ಯಾದಿಗಳ ಒಂದು ಆಳವಾದ ಅಧ್ಯಯನ ಮಾಡಬೇಕು. ಯಾಕಂದರೆ ಈ ಮೂಲಕ ನಮಗೆ ಒಳ್ಳೆಯ ಪ್ರಶಿಕ್ಷಣವನ್ನು ಕೊಡಲಿಕ್ಕೆ ಆಗ್ತದೆ. ನಮ್ಮ ಪುರಾಣದಲ್ಲಿ ಇರುವುದನ್ನು ಜನರಿಗೆ ಕೊಡುವಂಥ ಕೆಲಸ ಮಾಡಬೇಕು ಹೊರತು ನಮ್ಮ ತಲೆಯಲ್ಲಿದ್ದದನ್ನು ಕೊಡಬಾರ್ದು. ಕಡೆಗೊಂದು ಇಲ್ಲಿ ತುಳು ಅಕಾಡೆಮಿಯಲ್ಲಿ ಆದ್ದರಿಂದ ನಾನು ಹೇಳುವಂಥದ್ದು, ನಾವು ನೋಡಿ ತುಳು ಮಾತಾಡೋದು ದೊಡ್ಡದಲ್ಲ, ತುಳುನಾಡಿನಲ್ಲಿ ಬದುಕುವುದು ದೊಡ್ಡದಲ್ಲ, ಆದರೆ ನಾವು ತುಳುವಿಗಾಗಿ ಬದುಕಬೇಕು. ಅದು ನಮ್ಮ ಜೀವನದ ದೊಡ್ಡ ಧ್ಯೇಯ ಆಗಬೇಕು. ನಾವು ತುಳುವಿಗಾಗಿ ನಮ್ಮ ಬದುಕನ್ನು ಸಮರ್ಪಣೆ ಮಾಡಬೇಕು. ಇಲ್ಲಿ ರಿಚ್ನೆಸ್ಗೆ ಓಕೆ ನಮ್ಮದೇ ಆದಂತಹ ಒಂದು ರಿಚ್ ಏನು ಇದ್ರೊಳಗಡೆ ಇದೆ. ಒಂದೊಂದು ವಿಲೇಜ್ಗೆ ಹೋದ್ರೆ ಒಂದೊಂದು ದೇವಸ್ಥಾನ, ಒಂದೊಂದು ದೈವಗಳ ಹತ್ರನೂ ಕೂಡ ಬಹಳಷ್ಟು ವಿಶಿಷ್ಟವಾದಂತಹ ಪದ್ಧತಿಗಳಿದೆ, ಆಚಾರ ವಿಚಾರಗಳಿದೆ. ಅದನ್ನ ನಾವು ಕೆಲವೊಂದು ವಿಷಯಗಳನ್ನ ಮೂಢನಂಬಿಕೆ ಇದನ್ನ ಅಂತೇಳಿ ತೆಗೆದಾಕೋ ಬದಲಾಗಿ ಅದರಲ್ಲಿರುವಂತಹ ಕಲೆಯನ್ನ ನಾವು ಎಂಜಾಯ್ ಮಾಡ್ತಾ ಹೋದ್ರೆ ಅದನ್ನ ನಾವು ಮುಂದಿನ ಪೀಳಿಗೆಗೆ ನಾವು ಕೊಟ್ಟು ಹೋಗುವಂಥದ್ದು. ಆಟದ ಹಾಸ್ಯ ಕಲಾವಿದರಾಯನ ಉಜಿರೆ ನಾರಾಯಣ ಹಾಸ್ಯಗಾರ ಬೊಕ ರಾಮಚಂದ್ರ ನಿರ್ಜಲ್ ಮಕ್ಳಿಗೆ ತಮ್ಮನದ ಮರ್ಯಾದೆ ಮಲ್ತೇರ. ಇದು ನಮ್ಮ ತುಳುನಾಡಿನ ವ್ಯಾಪ್ತಿ. ನಮಗೆ 54 ಶಿಲಾಶಾಸನ ಸಿಕ್ಕಿದೆ ಸರ್. ಪಂಚದ್ರಾವಿಡ ಭಾಷೆಗಳಲ್ಲಿ ಒಂದು ಭಾಷೆ ತುಳು. ತುಳು ಲಿಪಿಗೆ 1100 ವರ್ಷ ಇತಿಹಾಸ ಇದೆ ಸರ್. 54 ಶಿಲಾಶಾಸನ ಲಭ್ಯ ಆಗಿದೆ. ಕರ್ನಾಟಕ ಸರ್ಕಾರ ನಮಗೆ ಅಧಿಕೃತ ರಾಜ್ಯ ಭಾಷೆಯನ್ನಾಗಿಸಬೇಕು ಮತ್ತು ಕೇಂದ್ರ ಸರ್ಕಾರ 8ನೇ ಪರಿಚಯ
ಪರಿಚ್ಛೇದಕ್ಕೆ ಸೇರಿಸಬೇಕಾದಂಥ ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ. ಜಿಲ್ಲಾಡಳಿತದಲ್ಲಿ ಒಂದು ತುಳು ಕಾರ್ಯಕ್ರಮ ಆಗ್ತಾ ಇಲ್ಲ ಸರ್. ದಯವಿಟ್ಟು ಕರಾವಳಿ ಉತ್ಸವವನ್ನು ನಾವು ತುಳುನಾಡು ಉತ್ಸವ ಮಾಡಬೇಕು ಅಂತ ನಾನು ಕೈ ಜೋಡಿಸಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರೆಸ್ಟೀಜ್ ಹೋಟೆಲ್ ಪಾಲುದಾರರು ದಾಮೋದರ ಶೆಟ್ಟಿ, ಯಕ್ಷಗಾನ ಸಂಘಟಕರ ಬೊಕ್ಕ ಕಲಾವಿದರು ಎಸ್ ಐತಪ್ಪ ಅವರ ಕಾಡಿ ಬೆನ್ನೆರಾದಿದ್ದರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಗುರುಕಾರ್ಯರು ದಯಾನಂದ ಕತ್ತಲ್ ಸಾರ್ ಗುರುಕಾರ್ಮೆ ವಹಿಸುತ್ತಿದ್ದರು. ಸುರುತ ದಿನ ಸುನಿಲ್ ಪಲ್ಲಮಜಲ್ ನಿರ್ದೇಶನಡು ಜಿತೇಶ್ ಗೋಳಿನೆಲ ಸಂಯೋಜನೆ ಮಲ್ದಿನ ದೀಮ್ಕಿಟ ಯಕ್ಷ ಕಲಾ ಕೇಂದ್ರ ಮಡಂಕಾಪು ಕುಟೊಡ್ದು ಸೀತೆನ ಮದುವೆ ಆಟ ಮೂಡ್ದು ಬತ್ತಂಡು. ಹರೇಕಳದಂಚಿನ ಹಳ್ಳಿಗೂ ಒಂಜಿ ಎಡ್ಡೆ ಶಾಲೆ ದಕ್ಕನ ನಿಜ ಆಯರೆ ಮಾಧ್ಯಮದ ಕೊಡುಗೆ ದಿಂಜ ಉಂಡೊಂದು ಅಕ್ಷರ ಸಂತ ಪದ್ಮಶ್ರೀ ಹರೇಕಳ ಹಾಜಬೀರ್ ಪಂತಿರ. ಕುಡ್ಲದ ಮೀಡಿಯಾ ಅಲ್ಯೂಮ್ನಿ ಅಸೋಸಿಯೇಷನ್ ಆಫ್ ಮಂಗಳ ಗಂಗೋತ್ರಿದ ನೆಲೆಟ್ ಅಂಗಾರೆ ಕುಡ್ಲದ ಪತ್ರಿಕಾ ಭವನೋಡ್ ನಡೆದಿನ ಮಾಮ್ ಇನ್ಸ್ಪೈರ್ ಪ್ರಶಸ್ತಿ ಕೊರ್ಪಿನ ಕಾರ್ಯಕ್ರಮಟು ಪಾಲ್ದಿತ್ತೊಂದು 6 ಪಾತಿರಿಯರು. ಕುಡ್ಲದ ಮೀಡಿಯಾ ಅಲ್ಯೂಮ್ನಿ ಅಸೋಸಿಯೇಷನ್ ಆಫ್ ಮಂಗಳ ಗಂಗೋತ್ರಿದ ನೆಲೆಟ್ ಸೋಮವಾರ ಮಾಮ್ ಇನ್ಸ್ಪೈರ್ ಪ್ರಶಸ್ತಿ ಕೊರ್ಪಿನ ಲೇಸ್ ಕುಡ್ಲದ ಪತ್ರಿಕಾ ಭವನಡು ನಡೆತಂಡು. ಅಕ್ಷರ ಸಂತ ಪದ್ಮಶ್ರೀ ಪ್ರಶಸ್ತಿ ಪಡೆದಿನ ಹರೇಕಳ ಹಾಜಬ್ಬಿರಬಕ ಹೊಸದಿಗಂತ ಪತ್ರಿಕೆದ ಹಿರಿಯ ವಾರ್ತಾಮಾಣಿ ಗುರುವಪ್ಪ NT ಬಾರಿಪುಣಿ ಬಿನ್ನೆರಾದಿತ್ತದು ಸಾಧಕರಿಗೆ ಪ್ರಶಸ್ತಿ ಕೊಡ್ದು ಮರ್ಯಾದೆ ಮಲ್ತ್ಯರ. ಆಳ್ವಾಸ್ ಕಾಲೇಜ್ ಬೆದ್ರದ ಶ್ರೀ ರಕ್ಷಾರಾವ್ ಪುನರೂರು, ಆಳ್ವಾಸ್ ಕಾಲೇಜ್ ಬೆದ್ರದ ಪದವಿ ವಿಭಾಗದ ದುರ್ಗಾ ಪ್ರಸನ್ನ ಬೊಕ್ಕ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಜಿರೆದ ಪ್ರಜ್ಞಾ ಒಡಿಲ್ನಾಳ ಮಕ್ಕಳು ಮಾಮ್ ಇನ್ಸ್ಪೈರ್ ಪ್ರಶಸ್ತಿ ತೊಂಡ್ಯರ. ಹರೇಕಳ ಹಾಜಬೀರ್ ಪಾತ್ರದ ತನ್ನ ಊರಿಗೂ ಶಾಲೆದಕ್ಕನ ನಿಜ ಆಯರೆ ಮಾಧ್ಯಮದ ಕೊಡುಗೆ ದಿಂಜ ಉಂಡು. ಹರೇಕಳದಂಚಿನ ಹಳ್ಳಿ ಪ್ರದೇಶಗೂ ಎಡ್ಡೆ ಶಾಲೆ ಆತಂಡು ಹಳ್ಳಿದ ಒರಿ ಬಡವೆ ಡೆಲ್ಲಿಗೆ ಹೋದು ರಾಷ್ಟ್ರಪತಿ ದೇಶದ 4ನೇ ಮಲ್ಲ ಪ್ರಶಸ್ತಿದ ತೊನೆರೆ ಸಾಧ್ಯ ಆತನಂದು ಹಾಜಬೀರ್ ಪಂಡ್ಯರ. ಆದರೆ ಇವತ್ತಿಗೆ ಭಾಳ ಸಂತೋಷ ಆಗ್ತದೆ ನನಗೆ. ಒಬ್ಬ ಸಾಮಾನ್ಯ ಮನುಷ್ಯನ ₹1 ಬೆಲೆ ಬಾಳದ ಮನುಷ್ಯನ ಒಂದು ಕನ್ನಡ ಪತ್ರಿಕೆ ಹರೇಕಳ ಪಂಜಮಾಡಿಯಲ್ಲಿ ಹುಟ್ಟಿದ ಬೆಳೆದನ್ನು ಪತ್ರಿಕೆ ಕನ್ನಡ ಪತ್ರಿಕೆಯಲ್ಲಿ ಬರೆದು ದೇಶದ ಅತ್ಯಂತ ಗೌರವ ಒಂದು ದೇಶದ ಮೂಲೆಯಲ್ಲಿದ್ದ ರಾಷ್ಟ್ರಪತಿಯವರೇ ಕಳಿಸಿದ್ದಕ್ಕೆ ನಾನು ನಿಮಗೆ ಇಂಗ್ಲೀಷ್ ಪತ್ರಿಕೆ ಯಾವ ಪತ್ರಿಕೆ ಕೂಡ ಇರ್ಬೋದು, ನಿಮಗೆ ನಾನು ಎಲ್ಲ ಮಾಧ್ಯಮದರು ನನ್ನನ್ನು ಬರೋ ಎಷ್ಟೋ ಜನ ಇದ್ದಾರೆ, ನಿಮ್ಗೆ ನಾನು ಋಣಿಯಾಗಿದ್ದೇನೆ ಸರ್. ಮಾಮ್ ಇನ್ಸ್ಪೈರ್ ಪ್ರಶಸ್ತಿ ಸಮಿತಿದ ಮರ್ಯಾದೆ ಗುರುಕಾರ್ಯರು ವೇಣು ಶರ್ಮಾ, ಗುರುಕಾರ್ಯರು ಸುರೇಶ್ ಬುಧವೆಟ್ಟು, ಕಾರ್ಯಂತ್ಯರು ಸುರೇಶ್ ಡಿ ಪಳ್ಳಿ, ವಾರ್ತಾಮಾಣಿ ಲೈನ ಶರತ್ ಹೆಗ್ಡೆ ಕಡ್ತಲ, ವೇಣು ವಿನೋದ್ ಪಾಲ್ದಿತ್ತೊಂಡ್ಯರ. ವಾರ್ತಾಮಾಣಿ ಕೃಷ್ಣ ಮೋಹನ ತಳಂಗಳ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ಐಸಿಸ್ ಉಗ್ರಗಾಮಿ ಸಂಘಟನೆದ ಪೇಪರ್ ದಿ ವಾಯ್ಸ್ ಆಫ್ ದ ಹಿಂದುಡು ಮುರುಡೇಶ್ವರದ ಶಿವದೇವರನ ಮೂರ್ತಿದ ಚಿತ್ರಪಟನು ತರೆದೆತ್ತದು ಪಾಡ್ನ ಬಗೆಟ್ ಸಾಮಾಜಿಕ ಜಾಲತಾಣಲೆಡು ಭಾರಿ ಸುದ್ದಿ ಆತಂಡು. ಅಂಶುಲ್ ಸಕ್ಸೇನ ಪನ್ಪನಾರ್ ಇಂದೇನು ಪೋಸ್ಟ್ ಮಲ್ತದ ಸರ್ಕಾರದ ಗುಮ್ಮನಗು ಕನೆಯರೆ ಪ್ರಯತ್ನ ಮಲ್ದೇರು. ಹಾಳು ಪುದರ್ ಪಡೆದಿನ ಉಗ್ರಗಾಮಿ ಸಂಘಟನೆದ ಪತ್ರಿಕೆಡ ನಮ್ಮ ಮುರುಡೇಶ್ವರದ ಈಶ್ವರ ದೇವರನ ಮೂರ್ತಿದ ಚಿತ್ರಪಟ ಪಾಡ್ದನವು ಭಾರಿ ಸುದ್ದಿಯಾದ ಆಶ್ಚರ್ಯ ಉಂಡು ಮಲ್ದದಂಡ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕು ಮುರುಡೇಶ್ವರದ ಶಿವನ ಮೂರ್ತಿದ ತರ ರಟ್ಟಾಯಿನಂಚ ಎಡಿಟ್ ಮಲ್ತದ ಉಗ್ರ ಸಂಘಟನೆ ಐಸಿಸ್ದ ಪೇಪರ್ ಪಾಡ್ದಿತ್ತದು ಇತ್ಯಾವು ಸಾಮಾಜಿಕ ಜಾಲತಾಣಲೆಡ್ ಮಲ್ಲ ಸುದ್ದಿಯವನ್ನುಂಡು. ಈ ಬಗೆಟ್ ಅಂಶುಲ್ ಸಕ್ಸೇನ ಪನ್ಪನಾರ್ ಇಂದೇನು ಪೋಸ್ಟ್ ಮಲ್ತದ ಸರ್ಕಾರದ ಗುಮ್ಮನಗು ಕನೆಯರೆ ಪ್ರಯತ್ನ ಮಲ್ತಿದ್ದಾರೆ. ಐಸಿಸ್ ಮುಖವಾಣಿ ಪೇಪರ್ ದಿ ವಾಯ್ಸ್ ಆಫ್ ದ ಹಿಂದಡ್ ಮುರುಡೇಶ್ವರದ ಶಿವನ ಚಿತ್ರಪಟ ಪಾಡ್ದಿರ ಐತಮಿತ್ತ ಒಂದು ನಕಲು ದೇವರನ್ನು ಪುಡಪುನ ಪೊರ್ತು ಇಂಚ ಬರೀತಿರು. ಶಿವನ ತರರಟ್ಟಾಯಿನ ಜಾಗೆಡ್ ಐಸಿಸ್ ಪೌಡರ್ ಆಪ್ ನಂಚ ತೋಜಾದಿರು. ಈ ಚಿತ್ರ ಪೋಸ್ಟ್ ಬಗಿಟ್ ಅಧಿಕೃತವಾದ ಅಂದೊಂದು ಸುದ್ದಿ ಬೈದ ಜಂಡಲ ಅಂಚು ಸಕ್ಸೇನ ತುರ್ತು ರಕ್ಷಣಾ ಕ್ರಮಕ್ಕೂ ಒತ್ತಾಯ ಮಲ್ದಿರು. ಪೊಲೀಸ್ ಇಲಾಖೆ ಕೂಡಲೇ ಅಭಿಪ್ರಾಯ ಕೊಡ್ತುಜಿ ಆಂಡ ಒಂದು ನಿಜ ಅಂದ ಅತ್ತ ಅಂದ್ ಇಲಾಖೆ ಕ್ರಮ ದೆತೊನಡಾತಂಡು. ಹಾಳು ಕಾರ್ಯಗೂ ಸರ್ಕಾರ ಎಡೆಮಲ್ತು ಕೊರಿಯರ ಬಲ್ಲಿಂದ ಸಾರ್ವಜನಿಕರು ಒತ್ತಾಯ ಮಲ್ದಿರು.
ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮಾದಾಪುರ ಗ್ರಾಮದ ಬಸಪ್ಪಬೊಕ್ಕ ಜಯಮ್ಮ ಮಕ್ಳಿನ ಮಗಳು ಪ್ರೀತಿ ಪನ್ಪನಾರ್ ಅಂತಾರಾಷ್ಟ್ರೀಯ ಮಟ್ಟಡು ಸಾಧನೆ ಮಲ್ದಿರ. ಭಾರತ ಸೇನೆದ ಅಸ್ಸಾಂ ರೈಫಲ್ ಬೆಟಾಲಿಯನ್ ಸೇವೆ ಸಂದಾದಿನ ಪ್ರೀತಿ ಇತ್ತೆ ವಿಶ್ವಸಂಸ್ಥೆಡ್ ಕರ್ತವ್ಯ ಮಲ್ಪರೆ ವಿಶ್ವಸಂಸ್ಥೆ ಶಾಂತಿ ಸೇನಾ ಪರೀಕ್ಷೆಡ್ ಗೆಂದಿದೆರು. ಇತ್ತೆ ಆಬಗಿಟ್ಟು ಒಂಜಿ ವರದಿ. ಪೊಣ್ಣುಲು ಇತ್ತೆ ಮಾತಾ ಕ್ಷೇತ್ರೊಡ್ಲ ಬಿಡ್ಸರಿಂದ ಪನ್ಪ ಹೊಂದುಲ್ಲೇರು. ಅಂತಾರಾಷ್ಟ್ರೀಯ ಮಟ್ಟೋಡು ಸಾಧನೆ ಮಲ್ತೊಂದುಲ್ಲೇರು. ಪನ್ಪನೇಕ ಸಾಕ್ಷಿಯಾದ ಹಾಸನ ಜಿಲ್ಲೆದ ಪ್ರೀತಿ ನಮ್ಮೆದುರುಲ್ಲೇರು. ಅರೆನ ವಿಶ್ವಸಂಸ್ಥೆದ ಕರ್ತವ್ಯಗೂ ಅಜತಿದೇರು. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕದ ಮಾದಾಪುರ ಗ್ರಾಮದ ಬಸಪ್ಪಬೊಕ್ಕ ಜಯಮ್ಮ ಮಕ್ಳಿನ ಮೂವೀರ್ ಜೋಕ್ಲೆಡ್ ಪ್ರೀತಿ ಒಡ್ಕನ ಮಗಲು. 1992 ಡಿಸೆಂಬರ್ 20 ಆಜಿಗೆ ಹುಟ್ಟಿದಿನ ಪ್ರೀತಿಗೆ ಕಲ್ಪನಗ ಎಲ್ಯ ಪ್ರಯಡೆ ಗೊಬ್ಬುಡು ಭಾರಿ ಉಮೇದು. BA ಕಲ್ತದ ನಗನೆ ಇಲ್ಲಲ್ದಕ್ಲು ಮದುವೆಗೆ ನಿರ್ಧಾರ ಮಲ್ತನಲ್ಲ ಒಪ್ಪಂದೆ ಬರವು ಮುಗಿತದ ಸರ್ಕಾರಿ ಬೇಲೆಗೆ ಸೇರ್ನ ಆಸೆ ಪ್ರೀತಿಗೆ ಆಂಡ 2014 ಹೊಳೆ ನರಸೀಪುರ ತಾಲೂಕದ ಸಾತೇನಹಳ್ಳಿದ ಷಣ್ಮುಖ ಪನ್ಪನಾರ್ನ ಒಟ್ಟಿಗೆ ಮದ್ಮೆ ಮಲ್ತು ಬಿಡಿಯರು. 5 ಪಕ್ಕ BEd ಕಲ್ಪರೆ ಸೇರ್ನ ಆಜಿ ತಿಂಗಳಡೆ ಭಾರತ ಸೇನೆಗೆ ಕುಟುಂಬದ ಒಪ್ಪಿಗೆ ತಂದು ಅಸ್ಸಾಂ ರೈಫಲ್ ಬೆಟಾಲಿಯನ್ ಒರ್ಬೇಕ ಸೇರಿಯರು. ನಾಗಾಲ್ಯಾಂಡಿಡ ಅಪಗ ವಾಸ 8 ವರ್ಷ ಸೇನೆಡ್ ಸೇವೆ ಸಂದಾಯಿನ ಪ್ರೀತಿ ವಿಶ್ವಸಂಸ್ಥೆಡ್ ಕರ್ತವ್ಯ ಮಲ್ಪರೆ ನಡಪವನ ರೈಫಲ್ ಶೂಟಿಂಗ್ ಅಜೆಪ್ ಪರೀಕ್ಷೆಡ್ ಭಾರಿ 8 ಪ್ರದರ್ಶನ ಕೊಡ್ದು ನಮ್ಮ ರಾಜ್ಯದ್ದು ಅಜತಿನ ಒಡ್ತಿ ಪೊಂಜು ಪನ್ಪನ ಪೆರ್ಮೆಗೆ ಸಂದಿದರು. ವಿಶ್ವಸಂಸ್ಥೆ ಶಾಂತಿ ಸೇನಾ ಪಟ್ಲಂ ಪರೀಕ್ಷೆಗೆ ಹಾಜರಾದ 2028 ಪ್ರೀತಿ ಗೆಂದದು ಡೆಲ್ಲಿಗೆ ಕಲ್ಪರೆ ಪೋಯರು. ಅಪಗ ಕಣ್ಣನಿ ಬೊಕ್ಕ ಜೋಕ್ಲು ಊರಿಗೆ ವಾಪಸ್ ಬತ್ತಿರು. ಪ್ರೀತಿನ ಕಣ್ಣನಿ ಷಣ್ಮುಖಿ ಕೃಷಿಕರು ಬೊಡೆದಿ ಸೇನೆಗೆ ಸೇರ್ನ ಪಂಡ ದಾನ್ನ ಪೋಡಿಗೆ ಸಂಬಂಧಕ್ಲು ಗ್ರಾಮದಕ್ಲು ಪಾತೆರಡು ಕುಟ್ಟೊಂದಿತ್ತರು. ಅವಿನ ಮಾತ ಎದುರ್ಸಾದ ಬೊಡೆದಿನ ಸಾಯಗುಂತಿಯರು. ವಿಶ್ವಸಂಸ್ಥೆಡ್ ಬೇಲೆ ಮಲ್ಪರೆ ಅವಕಾಶ ತೆಕ್ನೇಕ ಇತ್ತೆ ಪೆರ್ಮೆ ಅವೊಂದುಂಡು. ಪ್ರೀತಿ ಷಣ್ಮುಖ ಮಕ್ಳಿಗೆ 3 ವರ್ಷದ ಜೀವನ್ 2 ವರ್ಷದ ಸಿಂಚನ ಇಂಚ ಇರುವೆರು ಜೋಕ್ಲುಲ್ಲೇರು. ಬೊಡೆದಿಗೆ ಅಪಗಪಗ ವಿಡಿಯೋ ಕಾಲ್ ಮಲ್ತದ ಜೋಕ್ಲೆನ ತೋಜಾದ ಪಾತಿರ್ವೇರು. ಪೊಂಜು ಸೈನಿಕರನ ಸಾಧನೆನ ಇತ್ತೆ ಇಡೀ ಹಾಸನ ಜಿಲ್ಲೆದ ಜನ ಪುಗರಂದುಂಡು. ಪ್ರತಿಯೊಂದು ತಿಂಗಳೊಡ್ಲ ಸಂಕಷ್ಟಿ ವ್ರತ ಬರ್ಪುಂಡು. ಆಂಡ ಅಂಗಾರದ ದಿನ ಬರ್ಪನ ಸಂಕಷ್ಟಿ ಆಚರಣೆಗೆ ದಿಂಜ ಮಹತ್ವ ಉಂಡು. ಕುಡ್ಲದ ಶರವು ಮಹಾಗಣಪತಿ ದೇವಸ್ಥಾನ, ಉರ್ವಸ್ಟೋಡ್ದ ಮಹಾಗಣಪತಿ ದೇವಸ್ಥಾನ, ಬಿಕರ್ನಕಟ್ಟೆದ ಸಿದ್ಧಿವಿನಾಯಕ ದೇವಸ್ಥಾನಡು ಅಂಗಾರೆ ಭಕ್ತಿರ್ಬೋದು ವಿಶೇಷ ಆರಾಧನೆಡು ಪಾಲ್ದೆತ್ತೊಂಡ್ಯರು. ಸಂಕಷ್ಟಿದ ವ್ರತಾಚರಣೆಡ್ ಅಂಗರದ ಸಂಕಷ್ಟಿಗೆ ವಿಶೇಷ ಮಹತ್ವ ಉಂಡು. ಸಂಕಷ್ಟಿ ವ್ರತ ಪತ್ತದ ಗಣಪತಿ ದೇವರನ್ನು ಸುಗಿತಂಡ ಮಾತ ಕಷ್ಟಲ ಪರಿಹಾರ ಆದ ಸುಖ ತಿಕ್ಕೊಂಡೊಂದು ನಂಬಿಕೆ ಉಂಡು. ಈ ಸರ್ತಿ ಅಂಗಾರಕ ಸಂಕಷ್ಟಿ ತಿನ್ನದವರ ಅಂಗಾರೆ ದೇವಸ್ಥಾನಲ್ಲಿಡ್ ಗಣಪತಿ ದೇವರನ್ನ ವಿಶೇಷ ಆರಾಧನೆ ಮಲ್ತೇರು. ಭಕ್ತರು ದೇವಸ್ಥಾನಲ್ಲಿಗೆ ಭೇಟಿ ಕೊಡ್ತಿತ್ತೇರು. ಪ್ರತಿಯೊಂದು ತಿಂಗಳೊಡ್ಲ ಸಂಕಷ್ಟಿ ಬರ್ಕೊಂಡು ಏಪಲ ವ್ರತ ಪತ್ತರೆ ಆಯ್ಜಿಂಡ ಅಂಗಾರಕ ಸಂಕಷ್ಟಿ ವ್ರತ ಪತ್ತನೆ ಯಾವ್ಗೆ 21 ವ್ರತ ಮಲ್ತಿನ ಪುಣ್ಯ ತಿಕ್ಕೊಣಿಗೆ. ಕುಟ್ಲದ ಶರವು ಮಹಾಗಣಪತಿ ದೇವಸ್ಥಾನ, ಉರ್ವದ ಮಹಾಗಣಪತಿ ದೇವಸ್ಥಾನ, ಬಿಕರ್ನಕಟ್ಟೆ ನಾಯಗರ್ಲೇನ್ದ ಬಲಮುರಿ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಇಂಚ ಬೇತೆ ಬೇತೆ ಗಣಪತಿ ಕ್ಷೇತ್ರಗಳಿಗೆ ಹೋದ ಭಕ್ತರು ವಿಶೇಷ ಸೇವೆ ಸಂದಾದ ಇಂಬು ನಟ್ಟೊಂಡ್ಯರು. ಸಂಕಷ್ಟಿ ಅಂದರೆ ನಮ್ಮ ವರ್ಷಕ್ಕೆ ಒಂದು ಸಲ ಬರೋದು. ಅದು ಮಾಡಿದರೆ ಒಂದು ಇಡೀ ವರ್ಷಕ್ಕೆ ಅದರ ಫಲ ಏನು ಕಷ್ಟ ಸಂಕಟ ಏನಿದ್ದದು ಹೋಗಿ ಜನರಿಗೆ ಇದರಿಂದ ಫಲ ಸಿಗದಂದರೆ ಜನರೆಲ್ಲರೂ ಇಲ್ಲಿ ಬಂದು ದೇವರ ಹತ್ರ ಬಂದು ಅವರ ಪ್ರಕಾರ ಪ್ರಾರ್ಥನೆ ಮಾಡಿ ಹೋಗಿ ಅವರ ಭಕ್ತ ಏನೋ ಸಲ್ಲಿಸುವುದೆಲ್ಲ ಸಲ್ಲಿಸಿ ಹೋಗ್ತಾರೆ. ಇದುವೇ ಅವರ ವಿಶೇಷ. ಇವತ್ತು ಅಂಗಾರಕ ಸಂಕಷ್ಟಿ ಬಹಳ ವಿಶೇಷವಾದ ದಿನ. ವಿಶೇಷವಾಗಿ ವರ್ಷಕ್ಕೊಮ್ಮೆ ಬರುವಂಥದ್ದಿದು.
ಇಲ್ಲಿ ಬಹಳ ಕಾರಣಿಕವಾದ ದೇವಸ್ಥಾನ. ಮತ್ತು ಸಂಕಷ್ಟಿಯಂದು ವಿಶೇಷವಾಗಿ ಇಲ್ಲಿ ಗಣಪತಿ ಹವನ ನಡೀತದೆ. ಮತ್ತು ಈ ಮಂಗಳೂರಿನಲ್ಲಿ ಒಂದು ಪ್ರಧಾನ ದೇವಸ್ಥಾನ ಅಂತೇಳಿ ಹೇಳ್ಬೋದು. ಪ್ರತಿಯೊಂದು ವಿಷಯಕ್ಕೂ ಕೂಡ ಅನೇಕ ಕಷ್ಟಗಳನ್ನು ಪರಿಹಾರ ಮಾಡಿಕೊಡುವಂಥ ಶಕ್ತಿ ಈ ಸನ್ನಿಧಾನಕ್ಕಿದೆ ಅಂತ ಹೇಳಿಕೊಂಡು ನನ್ನ ಅಭಿಪ್ರಾಯ. ಇತ್ತೆ ಕುಡರಿನಿತ ಮಲ ಸುದ್ದಿಲು ಕುಡ್ಲ ಉರುವಷ್ಟೋರ್ದ ತುಳು ಭವನಡು ತುಳು ಯಕ್ಷ ಜಾತ್ರೆ ಉದಿಪನ 10 ದಿನದ ಪ್ರದರ್ಶನಡು ಸುರುತ ದಿನ ಸೀತನ ಮದುವೆ ಪ್ರಸಂಗದ ಆಟ. ಒಡಿಯೂರು ಸ್ವಾಮೀಜಿಯರ್ನ ಸಿಸ್ಟೆಬ್ದಿ ಸಂಭ್ರಮ ಕುಡ್ಲ ಸಮಿತಿದ ನಿಲೆಟ್ ಕುಡ್ಲಡ್ ಗುರುವಂದನ ಕಾರ್ಯಕ್ರಮ. ವಾಸುದೇವಾರ್ ಕೊಟ್ಟಾರಿ ಸೇರ್ನಂಚ ಸಾಧಕರಿಗೆ ಶ್ರೀ ಗುರು ದೇವಾನಂದ ಅನುಗ್ರಹ ಪ್ರಶಸ್ತಿದ ಮರ್ಯಾದೆ. ಹಾಸನ ಜಿಲ್ಲೆದ ಪ್ರೀತಿ ಕರ್ನಾಟಕದ ಕೀರ್ತಿ. ಅಸ್ಸಾಂ ರೈಫಲ್ ಬೆಟಾಲಿಯನ್ ಸೇವಾ ಸಂದಾದಿನ ಅರಕಲಗೂಡು ಮಾದಾಪುರ ಗ್ರಾಮದ ಪೊಣ್ಣುಮಗಲು ಪ್ರೀತಿ ವಿಶ್ವಸಂಸ್ಥೆದ ಕರ್ತವ್ಯವು ಒಂಜಿ ವರದಿ. ದಕ್ಷಿಣ ಕನ್ನಡ ಜಿಲ್ಲಾ ಕ್ಷೇತ್ರದ ವಿಧಾನ ಪರಿಷತ್ಗೆ ಓಟು ಕುಂತೆರೆ ಕಾಂಗ್ರೆಸ್ ಪಕ್ಷದ ನಾಮಪತ್ರ ಕೊರ್ನ ಡಾಕ್ಟರ್ ಮಂಜುನಾಥ ಬಂಡಾರಿ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಎಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.